ಮಂಗಳೂರು ಹೊರವಲಯದ ಉಳ್ಳಾಲದ ಮೊಗವೀರಪಟ್ನ ಮೀನುಗಾರಿಕಾ ಬೋಟಿಗೆ ಬೃಹತ್ ಗಾತ್ರದ ಮಡಲ್ ಮೀನು ಬಲೆಗೆ ಬಿದ್ದಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಅಶ್ವಿನ್ ಪುತ್ರನ್ ಮಾಲಕತ್ವದ ಹಂಶ್ ಹೆಸರಿನ ಬೋಟಿನ ಬಲೆಗೆ ಬೃಹತ್ ಗಾತ್ರದ ಮೀನು ಬಿದ್ದಿದೆ. ತುಳು ಭಾಷೆಯಲ್ಲಿ ಈ ಮೀನಿಗೆ ಮಡಲ್ ಅಂತ ಹೇಳಲಾಗುತ್ತೆ, ಕನ್ನಡದಲ್ಲಿ ತೆಂಗಿನ ಗರಿ ಅಂತ ಕರೆಯಲ್ಪಡುತ್ತೆ. ಬಲೆಗೆ ಬಿದ್ದಂತಹ ಮೀನನ್ನ ಮೇಲಕ್ಕೆತ್ತುವಂತಹ ಸಂದರ್ಭ ವಿಡಿಯೋವನ್ನ ಮಾಡಲಾಗಿತ್ತು. ಮೀನುಗಾರರೊಬ್ಬರು ದೃಶ್ಯೀಕರಿಸಿದಂತಹ ವಿಡಿಯೋ ಸದ್ಯ ಫುಲ್ ವೈರಲ್ ಆಗ್ತಿದೆ.